ವರ್ಷದಂತೆ ಈ ವರ್ಷವೂ ಗಣೇಶ ಚತುರ್ಥಿ ಬಂದಿದೆ. ವರ್ಷದಿಂದ ವರ್ಷಕ್ಕೆ ಆಡಂಬರದ ಆಚರಣೆಗಳಲ್ಲಿ ವ್ಯತ್ಯಾಸವಾಗಿದ್ರೂ ಎಂದಿನಂತೆ ನಡೆಯುವ ಗಣೇಶ ಉತ್ಸವಕ್ಕೆ ಕೊರತೆ ಏನೂ ಎದುರಾಗಿಲ್ಲ ಎಂಬುದಕ್ಕೆ ನಗರದ ಕೋಡಿಕಲ್ ಕಟ್ಟಿಯ ಬಳಿ ಗಣೇಶೋತ್ಸವ ಪ್ರತಿಷ್ಠಾಪನೆಗೆ ಸೇರಿದಂತಹ ಜನಸ್ತೋಭವೇ ಸಾಕ್ಷಿ. ಹೌದು, ಮೋದಕ ಪ್ರಿಯ ಗಣೇಶನ ಹಬ್ಬ ಬಂತಿದ್ರೆ ಸಾಕು, ನಾಡಿನೆಲ್ಲೆಡೆ ಸಂಭ್ರಮ, ಸಂತೋಷ, ಸಡಗರ. ಜಾತಿ ಭೇದ ಮರೆತು ಆಚರಿಸುವ ಹಬ್ಬವೇ ಗಣೇಶ ಚತುರ್ಥಿ. ಗಣೇಶ ಪ್ರತಿಷ್ಠಾಪನೆಗೂ ಭಕ್ತ ಜನಸಾಗರ ಮೆರವಣಿಗೆಯಲ್ಲಿ ಸಾಗಿ ವಿಜೃಂಭಣೆಯಿಂದ ಗಣೇಶರಿಗೆ ಜೈಕಾರ ಹಾಕುತ್ತಾ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ನಗರದಲ್ಲೂ ಗೌರಿ ಗಣೇಶ ಹಬ್ಬವನ್ನ ಅತ್ಯಂತ ವೈಭವದಿಂದ ಆಚರಿಸಲಾಯಿತು. ಅದರಲ್ಲೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕೋಡಿಕಲ್ ಶಾಖೆ ಶ್ರೀ ಗಣೇಶೋತ್ಸವ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ದಶಮ ಸಂಭ್ರಮ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ವೇದಪೂರ್ತಿ ಶ್ರೀ ವಿಶ್ವಕುಮಾರ ಜೋಯಿಸರ ನೇತೃತ್ವದಲ್ಲಿ ಕೋಡಿಕಲ್ ಕಟ್ಟಿಯ ಬಳಿ ಪ್ರಾರಂಭಗೊಂಡಿತು. ಕೋಡಿಕಲ್ ಕಟ್ಟಿಯ ಬಳಿ ವಿಜೃಂಭಣೆಯಿಂದ ನಡೆದ ಈ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದರು. ಗಣಪತಿ ಪ್ರತಿಷ್ಠಾಪನೆಯ ಬಳಿಕ ಗಣಪ ಮೂರ್ತಿಗೆ ಸಾಂಪ್ರದಾಯಿಕ ಪೂಜಾ ಕಾರ್ಯಗಳನ್ನು ನಡೆಸಲಾಯಿತು. ಗಣೇಶೋತ್ಸವದ ಪ್ರಯುಕ್ತ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಇಂದು 128 ತೆಂಗಿನಕಾಯಿ ಗಣಹೋಮ, ಶ್ರೀ ಮಹಾಗಣಪತಿ ಹೋಮದ ಪೂರ್ಣಾಹುತಿ, ನೃತ್ಯ ಕಥಾ ವೈಭವ ಹಾಗೂ ಸ್ಥಳೀಯ ಪ್ರತಿಭೆಗಳಿಂದ ಪ್ರತಿಭಾ ಪ್ರದರ್ಶನ ಕಾರ್ಯಕ್ರಮ ನಡೆಯಿತು. 3 ದಿನಗಳ ಕಾಲ ವೈಭವದಿಂದ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಮಹಾಗಣಪತಿ ಹೋಮ, ಹರಿನಾಮ ಸಂಕೀರ್ತನೆ, ನೃತ್ಯ ಕಥಾ ವೈಭವ, 15ರಂದು ಬೆಳಗ್ಗೆ ಶ್ರೀ ಮಹಾಗಣಪತಿ ಹೋಮ, ಹರಿನಾಮ ಸಂಕೀರ್ತನೆ, ಮಹಾಪೂಜೆ, ಗಣೇಶನಿಗೆ ವಿಶೇಷ ಪೂಜೆ ಹಾಗೂ ವೈಭವದ ಶೋಭಾಯಾತ್ರೆ ನಡೆಯಲಿದೆ. ಪುತ್ರಾಯ ಧೀಮಹಿ ಗೂಢಗುಲ್ಫಾಯ ಗಂಧಮತ್ತಾಯ ಗೋಜಯ ಪ್ರದಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವೇಶಾಯ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಗೌರೀತನಯಾಯ